ತೆಲಂಗಾಣದಲ್ಲಿ ಪಶುವೈದ್ಯ ಅತ್ಯಾಚಾರ ಹತ್ಯೆ ಪ್ರಕರಣವನ್ನು ಖಂಡಿಸಿ ಡಿಸೆಂಬರ್ 4ರಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ದುರ್ಗಾ ವಾಹಿನಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಎಂದು ವಿಶ್ವ ಹಿಂದೂ ಪರಿಷತ್ ವಿಭಾಗದ ಕಾರ್ಯದರ್ಶಿ ಶರಣ್ ಪಂಪೆಲ್ ಹೇಳಿದರು। ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಕರಣವನ್ನು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ತೀವ್ರವಾಗಿ ಖಂಡಿಸಲಾಗುತ್ತಿದೆ। ಕೃತ್ಯವನ್ನು ಖಂಡಿಸಿ ದುರ್ಗಾ ವಾಹಿನಿ ನೇತೃತ್ವದಲ್ಲಿ ಡಿಸೆಂಬರ್ 4ರಂದು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದರು। ತೆಲಂಗಾಣದಲ್ಲಿ ಅವಳು ತಾಯಿ ಪಶುವೈದ್ಯೆ ಪ್ರಿಯಾಂಕ ರೆಡ್ಡಿಯ ಅತ್ಯಾಚಾರ ಮಾಡಿ ಬೆಂಕಿ ಕೊಟ್ಟು ಸಜೀವವಾಗಿ ಸುಟ್ಟಾಕಿದ್ದಾರೆ। ಇದು ಬಹುಶಃ ಎಲ್ಲಿ ಕೂಡ ಆಗಬಾರ್ದು ಅಂತ ಘಟನೆ ನಮ್ಮ ದೇಶದಲ್ಲಿ ಆಗಿದೆ। ಹಾಗಾಗಿ ಅಮಾನುಷವಾದಂಥ ಈ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸ್ತದೆ। ಹಾಗಾಗಿ ಈ ಕೃತ್ಯವನ್ನು ಖಂಡಿಸಿ ನಾಳೆ ದುರ್ಗಾವಾಹಿನಿಯ ನೇತೃತ್ವದಲ್ಲಿ ಇಡೀ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಯಲಿಕ್ಕಿದೆ। ನಮ್ಮ ಮಂಗಳೂರು ವಿಭಾಗದ ಮಂಗಳೂರು, ಉಡುಪಿ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಮಡಿಕೇರಿ, ಕಾಸರಗೋಡು ಈ ಎಲ್ಲ ಭಾಗಗಳಲ್ಲಿ ನಾಳೆ ಪ್ರತಿಭಟನೆ ನಡೆಯಲಿಕ್ಕಿದೆ। ನಾವು ಪ್ರತಿಭಟನೆಯಲ್ಲಿ DC ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ DC ಅವರಿಗೆ ನಾವು ಮನವಿ ಮಾಡಲಿಕ್ಕಿದ್ದೇವೆ, ಯಾರು ಈ ಕೃತ್ಯ ಮಾಡಿದ್ದಾರೆ